ಹೆಸರಾಂತ ರೇಡಿಯೋ ಸಂಸ್ಥೆಗಳಲ್ಲಿ ಒಂದಾದ ರೆಡ್ ಎಫ್ಎಂ ಕಳೆದ 6 ವರ್ಷಗಳಿಂದ ಮಂಗಳೂರು ದಸರಾಕ್ಕೆ ರೆಡ್ ರಥದ ಮೂಲಕ ಮೆರಗು ನೀಡುತ್ತಿದೆ. ಈ ಬಾರಿಯೂ ರೆಡ್ ರಥ ಮಂಗಳೂರಿನಾದ್ಯಂತ ಸಂಚರಿಸಿ ನವರಾತ್ರಿಯ ಸಂಭ್ರಮವನ್ನ ಮತ್ತಷ್ಟು ಇಮ್ಮಡಿಗೊಳಿಸುತ್ತಿದೆ. ಕರಾವಳಿ ಕರ್ನಾಟಕದ ಹೆಸರಾಂತ ರೇಡಿಯೋ ಸ್ಟೇಷನ್ಗಳಲ್ಲಿ ಒಂದಾದ 93.5 ರೆಡ್ ಎಫ್ಎಂನವರು ವಿನೂತನ ಪ್ರಯೋಗಕ್ಕೆ ಪ್ರತಿ ವರ್ಷ ಮುಂದಾಗುತ್ತಿದ್ದಾರೆ. ಹೌದು, ಈ ಬಾರಿಯ ದಸರಾ ಮಹೋತ್ಸವಕ್ಕೆ ಹೆಚ್ಚಿನ ಮೆರುಗನ್ನ ನೀಡುವ ಸಲುವಾಗಿ ರೆಡ್ ರಥವನ್ನ ನಿರ್ಮಿಸಿದ್ದಾರೆ. ಈ ರೆಡ್ ರಥ ಕರಾವಳಿಯಾದ್ಯಂತ ಸಂಚರಿಸಿ ಜನತೆಯಲ್ಲಿ ನವರಾತ್ರಿ ಸಂಭ್ರಮದ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಾ ಅವರನ್ನ ರಂಜಿಸಲಿದ್ದಾರೆ. ನಗರದ ಪಾಂಡೇಶ್ವರದ ಕಾರ್ಪೊರೇಷನ್ ಬ್ಯಾಂಕ್ನ ಪ್ರಧಾನ ಕಚೇರಿಗೆ ರೆಡ್ ರಥ ಆಗಮಿಸಿತು. ಈ ವೇಳೆ ರೆಡ್ ರಥಕ್ಕೆ ಕಾರ್ಪೊರೇಷನ್ ಬ್ಯಾಂಕ್ ಸಿಇಒ ಹಾಗೂ ಆಡಳಿತ ನಿರ್ದೇಶಕರಾದ ಜಯಕುಮಾರ್ ಗರ್ಗ್ ಅದ್ದೂರಿಯಾಗಿ ಚಾಲನೆ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ಮಂಗಳೂರಿನ ಜನತೆಗೆ ದಸರಾ ಹಬ್ಬದ ಶುಭಾಶಯವನ್ನ ತಿಳಿಸಿ ಕಾರ್ಪೊರೇಷನ್ ಬ್ಯಾಂಕ್ನ ವತಿಯಿಂದ ಗ್ರಾಹಕರಿಗೆ ಇನ್ನಷ್ಟು ಹೆಚ್ಚಿನ ಕೊಡುಗೆ ನೀಡಲಾಗುವುದೆಂದು ಹೇಳಿದ್ರು. We are associated with the Red FM continuously. This is the 5th year, and on this occasion we launch a lot of products for our customers. Just like our festival Bonanza we are launched, in that period we are giving a lot of concessional rate of interest and concession in processing fee for the housing loan and vehicle loan and other products of the bank. Our bank has also launched a Core Peach, that is a mobile application for the customers. On that mobile application, not only the customer can do the transaction, but also they can lock their debit card and unlock the debit card whenever they want to use. So that becomes a total safe transaction for the customer himself. That is empowerment, that he himself can lock the card and unlock the card. So like that, we have got a lot of innovative products in bank which we have rolled out for our customers, and I wish again all our customers and Red FM very happy Dasara. ಈ ವೇಳೆ ಕಾರ್ಪೊರೇಷನ್ ಬ್ಯಾಂಕ್ನ ಸಿಬ್ಬಂದಿಗಳ ಜೊತೆ ಆರ್ಚಿಗಳು ಕೆಲ ಕಾಲ ಕಳೆದು ಸಂಭ್ರಮಿಸಿದ್ರು. ಈ ಕಾರ್ಯಕ್ರಮಕ್ಕೆ ಕಳೆದ ಹಲವಾರು ವರ್ಷಗಳಿಂದ ಕಾರ್ಪೊರೇಷನ್ ಬ್ಯಾಂಕ್ ಪ್ರಾಯೋಜಕತ್ವ ನೀಡುತ್ತಿದೆ. ಸಹ ಪ್ರಾಯೋಜಕರಾಗಿ ಮುಕ್ತಾರ್ ಆಟೋಮೊಬೈಲ್ಸ್, ವಿರೂಪ ಮತ್ತು ವಿಫೋ ನ್ಯೂಸ್ ಸಾಥ್ ನೀಡುತ್ತಿದೆ. ಈ ಸಂದರ್ಭ ರೆಡ್ ಎಫ್ಎಂನ ಸ್ಟೇಷನ್ ಹೆಡ್ ಶೋಭಿತ್ ಶೆಟ್ಟಿ, ಎಚ್ಆರ್ ಅಡ್ಮಿನ್ ಶಿವಪ್ರಸಾದ್, ಪ್ರೋಗ್ರಾಂ ಹೆಡ್ ಯಶ್ರಾಜ್, ಆರ್ಚಿಗಳಾದ ಪ್ರಸನ್ನ, ತ್ರಿಶೂಲ್, ರಶ್ಮಿ ಉಳ್ಳಾಲ್, ನಯನಾ ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿಫೋ ನ್ಯೂಸ್ 24/7 ಮಂಗಳೂರು.